ಕಾರಿನಲ್ಲಿ ಸಾಗಿಸುತ್ತಿದ್ದ ಎಂಡಿಎಂಎ ಸಹಿತ ಯುವಕನ ಬಂಧನ. ಕಾಸರಗೋಡು ಎಕ್ಸೈಸ್ ಇಂಟೆಲಿಜೆನ್ಸ್ ಬ್ಯೂರೋ ಮತ್ತು ಹೊಸದುರ್ಗ ಎಕ್ಸೈಸ್ ಸರ್ಕಲ್ ತಂಡದ ಸಂಯುಕ್ತ ಕಾರ್ಯಾಚರಣೆಯಲ್ಲಿ 4.155 ಗ್ರಾಂ ಮೆಥಾಂಫೆಟಮಿನ್ ಅನ್ನು KL 54 C 1580 ನಂಬರ್ನ ಕಾರಿನಲ್ಲಿ ಸಾಗಿಸುತ್ತಿದ್ದ ಆರೋಪದಲ್ಲಿ ಪಯ್ಯನ್ನೂರು ತಾಲೂಕಿನ ಬೆಳ್ಳೂರು ಗ್ರಾಮದಲ್ಲಿರುವ ಕಾರಮೆಲ್ ಪ್ರದೇಶದ ದಾರುಲ್ ಹನಾ ಹೌಸ್ನ ಅಬ್ದುಲ್ ಖಾದರ್ ನಂಗಾರತ್ ಅವರ ಮಗ ಜಾಬೀರ್ ಅಬ್ದುಲ್ ಖಾದರ್ ಅವರನ್ನು ಹೊಸದುರ್ಗ ಎಕ್ಸೈಸ್ ಸರ್ಕಲ್ ಕಚೇರಿಯ ಎಕ್ಸೈಸ್ ಇನ್ಸ್ಪೆಕ್ಟರ್ ದಿನೇಶನ್ ಕೆ ಹಾಗೂ ತಂಡ ಬಂಧಿಸಿದ್ದಾರೆ. ತನಿಖೆಯ ನಂತರ NDPS ಕಾಯ್ದೆಯಡಿ ಪ್ರಕರಣ ದಾಖಲಾಗಿದೆ. ಕಾರ್ಯಾಚರಣೆಯಲ್ಲಿ ಪ್ರಿವೆಂಟಿವ್ ಅಧಿಕಾರಿ ಸಾಜನ್ ಅಪ್ಯಾಲ್, PO ಜಯರಾಜನ್, A ನಿಧೀಶ್ ವೈಕತ್, PO ನಿಷಾದ್ P, ಮಹೇಶ್ ಕೆ ಮುಂತಾದವರು ಭಾಗವಹಿಸಿದ್ದರು.